ಅನುದಾನ ರಹಿತ ಶಾಲೆಲು ಇನಿ ಮಧ್ಯಮ ವರ್ಗದ ಜನಕುಲ್ನ ಜೋಕ್ಲಗೆ ಎಡ್ಡ ಶಿಕ್ಷಣ ಕೊರೊಂದುಳ್ಳೇರು ಆಂಡ ಇನಿ ಆ ಶಾಲೆಲಿದ್ದ ಶಿಕ್ಷಕರು ದಿಂಜ ಕಷ್ಟಡು ಉಳ್ಳೇರು ಅಕ್ಲೆಗೂ ಒವ್ವೇ ರೀತಿಯ ಪ್ಯಾಕೇಜ್ ಘೋಷಣೆ ಆತಿಜಿ ಅಂಚಿನ ಶಿಕ್ಷಕರು ಇನಿ ಭಿಕ್ಷುಕರಿರ್ದಲ ಕಡೆ ಆತೇರು ಸರ್ಕಾರದ ಮಾತಾ ರೀತಿ ನೀತಿಲು ನಿಯಮಲೆಡು ಗೊಂದಲ ಉಂಡು ಅವೇ ರೀತಿ ಪ್ಯಾಕೇಜ್ ಘೋಷಣೆಡ್ಲ ಗೊಂದಲ ಉಂಡು ಅನುದಾನ ರಹಿತ ಶಾಲೆದ ಶಿಕ್ಷಕರನ್ನೆಲ್ಲ ಪ್ಯಾಕೇಜಿಗೆ ಗಮನ ಕೊರಡಾತನ ಪಂಡದು ಯುಟಿ ಖಾದರ್ ತೆರಿಪಾದೇರು. ಶೈಕ್ಷಣಿಕ ಸಂಬಂಧಪಟ್ಟಾಗೆ ಪ್ರತಿಯೊಬ್ಬರು ಕೂಡ ಗೊಂದಲ ಮತ್ತು ಭವಿಷ್ಯದ ಚಿಂತೆಯಲ್ಲಿದ್ದಾರೆ. ಸ್ಪಷ್ಟವಾದ ನಿಲುವಿಲ್ಲದ ಕಾರಣ ಬಹಳಷ್ಟು ಇವತ್ತು ಶೈಕ್ಷಣಿಕ ಅಕಾಡೆಮಿಕ್ ಮ್ಯಾನೇಜ್ಮೆಂಟ್ ಎಲ್ಲರದು ತೊಂದರೆಗೊಳಪಟ್ಟಿದ್ದಾರೆ. ಅಲ್ಲದೆ ಅಲ್ಲಿರುವಂಥ ಶಿಕ್ಷಕರಿಗೆ ಅನುದಾನ ರಹಿತ ಇವತ್ತು ಶಾಲೆ ಯಾವುದಿದೆಯಾ ಆ ಶಾಲೆಯಲ್ಲಿ ಕಲಿಸುವಂಥ ಶಿಕ್ಷಕ ವರ್ಗರು ಯಾರಿದ್ದಾರೆ ಅವು ಬಹುಶಃ ಅತ್ಯಂತ ಮಾಧ್ಯಮ ಒಂದು ಸ್ಯಾಲರಿಗೆ ಉತ್ತಮವಾದ ಶಿಕ್ಷಣ ಕೊಡ್ತಾ ಇದ್ದು ನಮ್ಮ ದೇಶ ಮತ್ತು ರಾಜ್ಯದ ಭವಿಷ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುವಂಥ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣ ಕೊಟ್ಟು ಗೌರವದಿಂದ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದರು. ರಾಜ್ಯ ಸರ್ಕಾರ ಯಾವುದೋ ಸ್ಪಷ್ಟವಾದ ನಿಲುವಿಲ್ಲ, ನಿಯಮಗಳು ಮಾಡಿದರೆ ಅದನ್ನು ಸಮರ್ಪಕವಾಗಿ ಜಾರಿಗೊಳಿಸ್ತಾ ಇಲ್ಲ. ಹಾಗೂ ಈ ಒಂದು ಶಿಕ್ಷಕರ ಇವತ್ತು ರಕ್ಷಣೆಗೆ ಬರದೆ ಅನುದಾನ ರಹಿತ ಶಾಲೆಯಲ್ಲಿ ಕಲಿಸುವಂಥ ಯಾರು ನಮ್ಮ ಶಿಕ್ಷಕರಿದ್ದಾರ ಇವತ್ತೆಲ್ಲರೂ ಕೂಡ ಇನ್ನಿತರ ಕೆಲಸಗಳಿಗೆ ತೊಡಗಿಸುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಬೇರೆ ಬೇರೆ ಅವರ ಏನು ಎಜುಕೇಷನ್ ವೃತ್ತಿ ಇತ್ತ ಅದನ್ನು ಬಿಟ್ಟು ಬೇರೆ ಬೇರೆ ಇವತ್ತು ಸಂಬಂಧಪಟ್ಟಾಗೆ ಸಣ್ಣ ಪುಟ್ಟ ಅಂಗಡಿಗಳ ಇನ್ನಿತರ ವ್ಯಾಪಾರ ನಮ್ಮ ತರಕಾರಿಯ ಅಥವಾ ಇನ್ನಿತರ ಒಂದು ಉದ್ಯಮದಲ್ಲಿ ಇವತ್ತು ತೊಡಗಿಸಿಕೊಂಡಿರ್ತಾರೆ. ಬಹುಶಃ ಇವತ್ತು ಶಿಕ್ಷಕರನ್ನು ಭಿಕ್ಷುಕರ ಪರಿಸ್ಥಿತಿಯನ್ನು ನಿಲ್ಲಿಸಿದಂಥ ಕೀರ್ತಿ ಆ ಪರಿಸ್ಥಿತಿಯನ್ನು ಬಹುಶಃ ಇವತ್ತು ರಾಜ್ಯ ಸರ್ಕಾರ ನಿರ್ಮಾಣ ಮಾಡಿದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ರಾಜ್ಯ ಸರ್ಕಾರ ಇವತ್ತು ಆಲೋಚನೆ ಮಾಡಬೇಕು, ಶಿಕ್ಷಣ ಸಚಿವರು ಈ ರೀತಿಯ ಅನುದಾನ ರಹಿತ ಶಿಕ್ಷಕರು ಯಾರಿದ್ದಾರೆ ಶಿಕ್ಷಕಿಯರನ್ನು ಈ ಪರಿಸ್ಥಿತಿಯಲ್ಲಿ ನಿಮಗೆ ನಿಲ್ಲಿಸಲಿಕ್ಕೆ ನಿಮಗೆ ಮನಸ್ಸಿಗೆ ಸಮಾಧಾನ ತರಲಿಕ್ಕೆ ಉಂಟಾ? ಯಾರು ಗೌರವಪೂರ್ವಕವಾಗಿ ಆ ಶಿಕ್ಷಕರಿಗೆ ಕಲಿಸಿ ಸ್ವಾಭಿಮಾನದ ಬದುಕನ್ನು ಕಾಣ್ತಾ ಇದ್ರ ಅವರಿಗೆ ಈ ಪರಿಸ್ಥಿತಿ ನೀವು ಯಾಕೆ ತಂದು ಇಟ್ಟಿದ್ದೀರಿ ಅಂತ ತಾವಿವತ್ತು ಉತ್ತರವನ್ನು ಕೊಡಬೇಕು. ಯಾಕೆ ನಿಮಗೆ ಪ್ಯಾಕೇಜನ್ನು ಅವರಿಗೆ ಘೋಷಣೆ ನೀವು ಮಾಡಲಿಲ್ಲ? ನೀವು ಪ್ಯಾಕೇಜನ್ನು ಕನ್ಸಿಡರ್ ಮಾಡುವಾಗ ಕನಿಷ್ಠವಾದ ಅವರ ಕನ್ಸಿಡರೇಷನ್ ಅದಕ್ಕೆ ತಾವಿವತ್ತು ಮಾಡಬೇಕಿತ್ತಲ್ಲ. ಯಾಕಾಗಿ ನೀವು ಅದನ್ನು ಕನ್ಸಿಡರ್ ಮಾಡಲಿಲ್ಲ ಅಂತೇಳಿ ಬಹುಶಃ ಇವತ್ತು ಜನತೆಗೆ, ವಿದ್ಯಾರ್ಥಿಗಳಿಗೆ, ಹೆತ್ತವರಿಗೆ ಮತ್ತು ಶಿಕ್ಷಕರಿಗೆ ತಮ್ಮ ಉತ್ತರವನ್ನು ಕೊಡಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಪ್ರತಿಯೊಂದು ಶಾಲೆಯವರು ಕೂಡ ಪ್ರತಿಯೊಂದು ಮಕ್ಕಳ ಮೇಲೆ ವರ್ಷಕ್ಕೆ 15 ರೂಪಾಯಿ ಸ್ಟೂಡೆಂಟ್ ವೆಲ್ಫೇರ್ ಫಂಡ್ ಅಂತ ಕಲೆಕ್ಟ್ ಮಾಡ್ತಾರೆ, ಅದು ಸರ್ಕಾರಕ್ಕೆ ಕಳಿಸ್ತಾರೆ. ಪ್ರತಿಯೊಂದು ಪ್ರೈವೇಟ್ ಮತ್ತು ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲಲ್ಲಿಯೂ ಕೂಡ ಟೀಚರ್ಸ್ ವೆಲ್ಫೇರ್ ಫಂಡ್ ಅಂತ ಹೇಳಿ ಒಂದು ವಿದ್ಯಾರ್ಥಿಯ ಮೇಲೆ 7 ರೂಪೀಸ್ ಕಲೆಕ್ಟ್ ಮಾಡ್ತಾರೆ. 7.5 7 ರೂಪಾಯಿ 50 ಪೈಸೆ ಒಂದು ಸ್ಟೂಡೆಂಟ್ ಮೇಲೆ ಮ್ಯಾನೇಜ್ಮೆಂಟ್ ಅವರು ಸರ್ಕಾರಕ್ಕೆ ಕಟ್ಟಬೇಕು. ಸುಮಾರು 14 ಲಕ್ಷ SSLC, 6-7 ಲಕ್ಷ ಇವತ್ತು PUCಯಲ್ಲಿ ಮತ್ತು ಬಹುಶಃ ಇವತ್ತು ಡಿಗ್ರಿಯಲ್ಲಿ ಇವರದೆಲ್ಲ ಕೂಡ ನೀವು ಲೆಕ್ಕ 10 ವರ್ಷದಿಂದ ಲೆಕ್ಕ ಹಾಕಿದರೆ ಎಷ್ಟು ಕೋಟಿಯವರ ಹತ್ರ ದುಡ್ಡಿದೆ ವೆಲ್ಫೇರ್ ಟೀಚರ್ಸ್ ವೆಲ್ಫೇರ್ ಫಂಡಲ್ಲಿ. ಈ ಒಂದು ಪ್ಯಾಂಡಮಿಕ್ ಮತ್ತು ಅತ್ಯಂತ ಕಷ್ಟದ ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಆ ದುಡ್ಡನ್ನು ಖರ್ಚು ಮಾಡಲಿಕ್ಕೆ ಈ ಸ್ಟೂಡೆಂಟ್ ವೆಲ್ಫೇರ್ ಫಂಡ್ ಮತ್ತು ಟೀಚರ್ಸ್ ವೆಲ್ಫೇರ್ ಫಂಡ್ ಅಂತ ಮಾಡ್ತಾರೆ. ಈ 1.5 ವರ್ಷದ ಪ್ಯಾಂಡಮಿಕ್ಕಿಂತ ದೊಡ್ಡ ಕಷ್ಟಕಾಲ ಈ ಶಿಕ್ಷಕ ವರ್ಗರಿಗೆ ಬೇಕಾ? ಯಾಕಾಗಿ ಆ ದುಡ್ಡಿನ ಮುಖಾಂತರ ಅವರಿಗೆ ನೀವು ಪರಿಹಾರವನ್ನು ಇವತ್ತು ಕೊಡ್ತಾ ಇಲ್ಲ? ಅವರ ಬಗ್ಗೆ ಯಾಕೆ ಕಾಳಜಿ ವಹಿಸ್ತಾ ಇಲ್ಲ? ಅಥವಾ ಏನು ಅವರ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಇಲ್ಲ? ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಆದ ಕಾರಣ ರಾಜ್ಯ ಸರ್ಕಾರ ತತ್ಕ್ಷಣ ಅನುದಾನ ರಹಿತ ಶಿಕ್ಷಕರು ಯಾರು ಇವತ್ತಿದ್ದಾರ ಅವರು ತಕ್ಷಣ ಅವರ ಕಷ್ಟಕ್ಕೆ ಸ್ಪಂದಿಸಬೇಕು.
ಅವರ ರಕ್ಷಣೆಗೆ ಧಾಮಿಸಬೇಕು ಮತ್ತು ಅವರಿಗೆ ಸ್ವಾಭಿಮಾನದ ಬದುಕನ್ನು ಕೊಡಲು ಬಹುಶಃ ಇವತ್ತು ಸೂಕ್ತವಾದ ಪರಿಹಾರವನ್ನು ಕೊಡಬೇಕಂತ ಹೇಳಲಿಕ್ಕೆ ಇವತ್ತು ಬಯಸ್ತೇನೆ. ಎರಡನೇದು ಮ್ಯಾನೇಜ್ಮೆಂಟ್. ಅವತ್ತೇ ನಾನು ಹೇಳಿದೆ ಫಸ್ಟ್ ಕೋವಿಡ್ ಆದಾಗ, ಮ್ಯಾನೇಜ್ಮೆಂಟ್ ಬದುಕಿದ್ರೆ ಮಾತ್ರ ಶಿಕ್ಷಕರು ಬದುಕ್ತಾರೆ, ಶಿಕ್ಷಣ ಹೋಗ್ತದೆ ಅಂತೇಳಿ. ಒಂದು ಅಕಾಡೆಮಿಕ್ ಸೈಕಲ್, ಇರ್ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಆಫ್ ದಿ ಗೌರ್ಮೆಂಟ್ ಹ್ಯಾಸ್ ಸ್ಪಾಯ್ಲ್ ದಿ ಅಕಾಡೆಮಿಕ್ ಸೈಕಲ್ ಆಫ್ ದಿ ಸ್ಟೇಟ್ ಮತ್ತು ಸೆಂಟ್ರಲ್. ಬೇಜವಾಬ್ದಾರಿತ ಒಂದು ಆಡಳಿತ, ಮತ್ತೊಂದು ಶೈಕ್ಷಣಿಕ ಅಕಾಡೆಮಿಯ ಒಂದು ನಿರ್ಲಕ್ಷ್ಯ ಇಡೀ ಅಕಾಡೆಮಿಕ್ ಸೈಕಲ್ನ ಒಂದು ಇವತ್ತು ಧ್ವಂಸ ಒಂದು ಗೊಂದಕ್ಕೆನ್ನುವಂಥ ಪರಿಸ್ಥಿತಿ ಆಗಿದೆ. ನಾನು ಫಸ್ಟ್ ಟೈಮ್ ಆದಾಗ ಹೇಳಿದ್ದೆ ಸರ್ಕಾರ ಹತ್ರ, ಒಂದೊಂದು ಅವರ ವಿದ್ಯಾರ್ಥಿಗಳ ಕೆಪಾಸಿಟಿ ಅನುಗುಣವಾಗಿ ಒಂದು ರಿವಾಲ್ವಿಂಗ್ ಫಂಡ್ ಅಂತ ಕೊಡಿ, ಇಂಟ್ರೆಸ್ಟ್ ಫ್ರೀ ರಿವಾಲ್ವಿಂಗ್ ಫಂಡ್. ಅವ್ರು ಇಷ್ಟು ವರ್ಷ ಅಂತ ರಿಟರ್ನ್ ಕೊಡಬೇಕು ಒಂದು ವರ್ಷದಲ್ಲಿ. ಅವ್ರಿಗೆ ಓಡಲಿಕ್ಕೆ ಸಾಧ್ಯ ಇಲ್ಲ, ಅವ್ರ ಬಿಲ್ಡಿಂಗ್ ಲೈಸೆನ್ಸ್ ಎಲ್ಲ ಕೂಡ ಅಲ್ಲಿ ಇದೆ, ಸರ್ಕಾರ ಮತ್ತು ರಿಟರ್ನ್ ಬಂದೇ ಬರ್ತದೆ. ಮತ್ತೆ ಅವರನ್ನು ನೀವು ಶಿಕ್ಷಕರಿಗೆ ಸಮರ್ಪಕ ಗೌರವ ವೇತನ ಕೊಡಿ ಅಂತೇಳಿ ಇಂಪ್ಲಿಮೆಂಟ್ ಮಾಡುವಂಥ ಯೋಜನೆ ತಾನೆ ಯಾವುದಿಲ್ಲ. ಬರೀ ಒಂದು ಕಾಟಾಚಾರಕ್ಕೆ ಒಂದು ಘೋಷಣೆ, ಅವರು ಕೋರ್ಟಿಗೆ ಹೋಗೋದು, ಇವರ ನಿಯಮ ಸರಿ ಇಲ್ಲ, ಕೋರ್ಟ್ ಸ್ಟೇ ಕೊಡೋದು. ಯಾರಿಗೆ ಪ್ರಯೋಜನ ಇದರಲ್ಲಿ? ಆದ ಕಾರಣ ಸರ್ಕಾರದ ಪರಿಸ್ಥಿತಿ ಏನಂತ ಹೇಳಿದರೆ, ಸರಿಯಾದ ಒಂದು ಆಕ್ಷನ್ ಪ್ಲಾನ್ ಅಂತ ಇಲ್ಲ. ಸಮಸ್ಯೆ ಬಂದಾಗ ಒಂದು ಪರಿಹಾರ ಮುಗೀತು. ಅದರ ಮುಂಚೆ ಈ ರೀತಿ ಬರ್ತದೆ, ಈ ರೀತಿ ಮಾಡಬೇಕು, ಈ ರೀತಿ ಹೋಗಿ ಇರಬೇಕೆಂಬ ಒಂದೇ ಒಂದು ಆ ತೀರ್ಮಾನ ಕೂಡ ಇವತ್ತು ಆಗಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನೋಡಿ, ಇದೊಂದು ಕ್ಯಾನ್ಸಲೇಷನ್ ಸರ್ಕಾರ. ಎಲ್ಲ ರದ್ದೇ ಮಾಡೋದು, ರೇಷನ್ ಕಾರ್ಡ್ ರದ್ದು, ಅನ್ನಭಾಗ್ಯ ರದ್ದು, ಎಕ್ಸಾಮ್ ರದ್ದು. ಇದು ರದ್ದು ಮಾಡುವ ಸರ್ಕಾರ ಅಲ್ಲದೆ ಕೆಲಸ ಮಾಡೋ ಸರ್ಕಾರ ಅಲ್ಲ. ನಾನು ಅದನ್ನು ಹೇಳುವಂಥದ್ದು, ಈ ಒಂದು ಕಷ್ಟಕಾಲ ಮತ್ತು ಪ್ಯಾಂಡಮಿಕ್ ಸಂಬಂಧಪಟ್ಟ ಸಂದರ್ಭದಲ್ಲಿ ಒಂದು ಸಮರ್ಥವಾದ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಇವತ್ತು ನಿಭಾಯಿಸಬೇಕು. ಈ ಜವಾಬ್ದಾರಿಯನ್ನು ನಿಭಾಯಿಸೋ ಬದಲು ಎಕ್ಸಾಮಿನೇಷನ್ ರದ್ದುಪಡಿಸಿ ಅದರ ಮೇಲೆ ನುಸುಳಿಕೊಂಡಿದೆ, ತನ್ನ ಜವಾಬ್ದಾರಿ ಮುಗೀತು ಅಂತ ಹೇಳಿ ಹೊರಗೆ ಬಂದಿದೆ. ಈಗ ಇಡೀ ಕಷ್ಟದ ಪರಿಸ್ಥಿತಿ ಬಿದ್ದದ್ದು ಯಾರು? ವಿದ್ಯಾರ್ಥಿಗಳು, ಶೈಕ್ಷಣಿಕ ಸಂಸ್ಥೆಯವರು ಮತ್ತು ಹೆತ್ತವರು. ಇವತ್ತು ನೀವು ಸೆಕೆಂಡ್ PUC ಎಕ್ಸಾಮ್ ಮಾಡ್ತೇ ಇಲ್ವಂತ ಕೋರ್ಟ್ ಕೇಳ್ತದೆ. ಇವರಿಗೆ ಲಸಿಕೆ ಕೊಡಬೇಕಾದ್ರೆ ಕೋರ್ಟ್ ಬರಬೇಕು, ಆಕ್ಸಿಜನ್ ಬರಬೇಕಾದ್ರೆ ಕೋರ್ಟ್ ಹೇಳಬೇಕು. ಎಕ್ಸಾಮಿಗೆ ಸಂಬಂಧಪಟ್ಟ ನೀವೇನು ಮಾಡ್ತೀರಂತ ಹೇಳಿ ಕೋರ್ಟ್ ಇವತ್ತು ಕೇಳುವಂಥ ಪರಿಸ್ಥಿತಿ ಬಂದಿದೆ. 10th ಸ್ಟ್ಯಾಂಡರ್ಡ್ ಏಕಾಏಕಿ CBSE ಅವರು ಕ್ಯಾನ್ಸಲ್ ಮಾಡಿದರು. 10th ಸ್ಟ್ಯಾಂಡರ್ಡ್ ಕ್ಯಾನ್ಸಲ್ ಮಾಡಿದ ಕಾರಣ ಸುಪ್ರೀಂ ಕೋರ್ಟ್ ಕೇಳಿ, ನೀವು 10th ಮಾಡಿದ್ದೀರಿ, ಸೆಕೆಂಡ್ PUC ಮಾಡ್ತೀರಾ ಇಲ್ವ ಅಂತೇಳಿ ಇವರು ಏಕದಮ್ ಇಮಿಡಿಯೇಟ್ ಡಿಸಿಷನ್ ತಗೊಂಡ್ರು, ನಾವು ಸೆಕೆಂಡ್ PUC ಕೂಡ ಮಾಡೋದಿಲ್ಲ ಅಂತೇಳಿ. ನಾಳೆ ಅದು ಕೇಳ್ತೇನೆ, ನೀವು ನೀಟ್ ಮಾಡ್ತೀರಾ ಇಲ್ವ ಅಂತೇಳಿ. ಯಾವಾಗ? ಕುಡ್ಲಾಡು ಸುದ್ದಿಗೋಷ್ಠಿಯ ಪಾತ್ರನ ಶಾಸಕರು, ಮಾಜಿ ಸಚಿವರು ಶ್ರೀ UT ಖಾದರ್ ಕೇಂದ್ರ ಬಕ್ಕ ರಾಜ್ಯ ಸರ್ಕಾರದ ಕೊರೋನಾ ನಿಯಂತ್ರಣದ ಗೊಂದಲದ ಬಗ್ಗೆ ಸುದ್ದಿಗೋಷ್ಠಿಯ ತೆರಿಪಾಯರು. ಸರ್ಕಾರ ಹತ್ರ ಮತ್ತು ಸರ್ಕಾರದ ಜನಪ್ರತಿನಿಧಿ ಮತ್ತು ರಾಜ್ಯಕ್ಕೆ ಮುಖಂಡರ ಹತ್ರ ಆಡಳಿತ ಪಕ್ಷದ ನನ್ನ ಕಳಕಳಿಯ ವಿನಂತಿ ಜನತೆಯ ಪರವಾಗಿ ಏನಂತ ಹೇಳಿದರೆ, ನೀವು ಲಸಿಕೆ ಸಂಬಂಧಪಟ್ಟ ಹಾಗೆ ರಾಜಕೀಯದ ಮಾತನಾಡೋದು ಬಿಡಿ. ಈಗ ಇವರು ಲಸಿಕೆದ ವಿಜ್ಞಾನ ಬಗ್ಗೆ ಮಾತಾಡ್ತಾ ಇಲ್ಲ ಸರ್ಕಾರ, ಲಸಿಕೆಯ ಲಾಜಿಕ್ ಬಗ್ಗೆ ಅವರು ಮಾತಾಡ್ತಾ ಇಲ್ಲ. ನಮ್ಮ ಲಸಿಕೆಯ ಬಗ್ಗೆ ರಾಜಕೀಯವಾಗಿ ಮಾತಾಡಿದ ಹೊರತು ಅದರ ವಿಜ್ಞಾನ ಮತ್ತು ಲಾಜಿಕ್ ಬಗ್ಗೆ ಅವರು ಮಾತಾಡೋದಿಲ್ಲ. ಸೊ ನನ್ನ ಕಳಕಳಿಯ ವಿನಂತಿ ಎಲ್ಲ ಜವಾಬ್ದಾರಿ ಮುಖಂಡರಿಗೆ, ಜನಪ್ರತಿನಿಧಿಗಳಿಗೆ, ನೀವು ಲಸಿಕೆಯ ಬಗ್ಗೆ ರಾಜ್ಯಕ್ಕೆ ಮಾತಾಡೋದು ನಿಲ್ಲಿಸಿ. ಲಸಿಕೆ ವಿಜ್ಞಾನ ಮತ್ತು ಲಸಿಕೆ ಲಾಜಿಕ್ ಬಗ್ಗೆ ನೀವು ಮಾತಾಡಿ. ಸೈನ್ಸ್ ಅಂತ ಹೇಳಿದ್ರೆ ಒಂದು ಲಸಿಕೆ ಕೊಟ್ಟ ನಂತರ ನಿಜವಾಗಿ ಎಷ್ಟು ದಿವಸದಲ್ಲಿ ಕೊಡ್ಬೇಕಿತ್ತು, ಅದು ಕೊಟ್ರೆ ಏನ್ ಲಾಭ, ಕೊಡದಿದ್ದ ಎಷ್ಟು ದಿವಸ ಏನ್ ನಷ್ಟ, ಮತ್ತು ಅದು ಮುಂದಕ್ಕೆ ಹೋಗ್ಬೋದಾ ಇಲ್ಲ ಅಂತೇಳಿ ಟಾಕ್ ಸೈನ್ಸ್ ಅಬೌಟ್ ವ್ಯಾಕ್ಸಿನ್. ನೀವು ವ್ಯಾಕ್ಸಿನ್ ಬಗ್ಗೆ ಸೈನ್ಸ್ ಮಾತಾಡೋದಿಲ್ಲ, ಬರೀ ಪೊಲಿಟಿಕ್ಸ್ ಮಾತಾಡ್ತಿದ್ರಿ. ಕಾಂಗ್ರೆಸ್ ಹೇಳಿದ್ದಾರೆ, ಮೊನ್ನೆ ಹೇಳಿದೆ ಯಾರು ಮಹಾನಗರ ಪಾಲಿಕೆ UT ಖಾದರ್, ಎಲ್ಲಿಯಾದ್ರೂ ಒಂದು ಸ್ಟೇಟ್ಮೆಂಟ್ ನಾನು ಲಸಿಕೆ ಬಗ್ಗೆ ಏನಾದರೂ ಜನರಿಗೆ ತಪ್ಪ ಅಭಿಪ್ರಾಯ ಕೊಟ್ಟಂತ ಒಂದು ನನ್ನ ಸ್ಟೇಟ್ಮೆಂಟ್ ತೋರಿಸ್ಲಿ.
ಐ ವಿಲ್ ರಿಸೈನ್ ಫ್ರಮ್ ಮೈ ಪೊಲಿಟಿಕ್ಸ್, ರಾಜ್ಯಕ್ಕೆ ಬಿಟ್ಟು ಹೋಗ್ತೇನೆ. ಒಂದೇ ಒಂದು ನಾವೆಲ್ಲೂ ಕೂಡ ಮಾತಾಡಲಿಲ್ಲ. ಇವರ ಗೊಂದಲ, ಇವರಿಗೆ ಬರುವಂತಹ ದೂರನ್ನು ಜನರನ್ನು ದಿಕ್ಕು ತಪ್ಪಿಸಲಿಕ್ಕೆ ಬೇಕಾಗಿ ಈ ರೀತಿಯ ಸುಳ್ಳು ಆರೋಪ ಮಾಡ್ತಿರೋದು ಇವ್ರಿಗೆ ಅತ್ತೆ ನಾಚಿಕೆ. ಸೊ ಪೊಲಿಟಿಕ್ಸ್ ಇಲ್ಲಿ ಅಲ್ಲ, ಅದರ ಬಗ್ಗೆ ಸೈನ್ಸ್ ಮಾತಾಡಿ. ನೀವು ಸೈನ್ಸ್ ಮಾತಾಡ್ತಾ ಇಲ್ಲ, ಇನ್ ಲಾಜಿಕ್ ಮಾತಾಡಿ. ನಾನು ನಮ್ಮ ಜನರ ಪರವಾಗಿ ನಾನು ಕೇಳುದಿಷ್ಟೇ, ನಮ್ಗೆ ಬೇರೆ ನನ್ನ ಬಗ್ಗೆ ಲಸಿಕೆ ಬಗ್ಗೆ ನಾನು ಇವಾಗ ಚರ್ಚೆ ಮಾಡಲಿಕ್ಕೆ ಹೋಗುದಿಲ್ಲ. ನೀವು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ಜನಸಾಮಾನ್ಯರಿಗೆ ಲಸಿಕೆ ಕೊಡ್ಲಿಕ್ಕೆ ನಿಮ್ಮಿಂದ ಆಗಲಿಲ್ಲ. ನಾವು ಲಸಿಕೆ ಕೇಳಿದಾಗ ಲಸಿಕೆ ನೀವು ಕೊಡ್ತಾ ಇಲ್ಲ, ಅದು ನಿಮ್ಮಿಂದ ಆಗಲಿಲ್ಲ. ಪ್ರೈವೇಟ್ ಅವರಿಗೆ ಲಸಿಕೆ ಸಿಗ್ತದೆ, ಗವರ್ಮೆಂಟ್ ಅವರಿಗೆ ಲಸಿಕೆ ಸಿಕ್ಕುವುದಿಲ್ಲ. ಯಾಕೆ? ನಮ್ಮ ಮೂರೇ ಪ್ರಶ್ನೆಗೆ ಸ್ಪಷ್ಟವಾದ ನೀವು ಉತ್ತರ ಕೊಟ್ಟರೆ ಸಾಕು. ಈ ಒಂದು ಕ್ವಶನ್, ಈ ದೇಶದಲ್ಲಿ ದಿವಸಕ್ಕೆ ಎಷ್ಟು ಲಸಿಕೆ ತಯಾರು ಮಾಡ್ತಾರೆ? ಇರೋದು 2 ಕಂಪನಿ. ಈ 2 ಕಂಪನಿಗಳು ಎಷ್ಟೆಷ್ಟು ಲಸಿಕೆ ಡೈಲಿ ತಯಾರು ಮಾಡ್ತಾರೆ? ಈ ತಯಾರು ಮಾಡಿದ ಲಸಿಕೆಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹೋಗ್ತದೆ? ದಯವಿಟ್ಟು ಈ ಲೆಕ್ಕ ಆದರೂ ಕೊಡಿ. ನೀವು ಲಸಿಕೆ ಸರಿಯಾಗಿ ಲಸಿಕೆ ಕೊಡ್ತಾ ಇಲ್ಲಲ್ಲ, ಈ ಒಂದು ಲೆಕ್ಕ ಆದರೂ ನಾವು ತಿಳಿದುಕೊಳ್ತೇವೆ ಜನರು. ಅಷ್ಟಾದ್ರೂ ನಮಗೆ ಮಾಹಿತಿ ಕೊಡಿ. ಯಾರ್ಯಾರು ಎಷ್ಟೆಷ್ಟು ತಯಾರು ಮಾಡ್ತೀರಿ, ಯಾರಿಗೆ ಹೋಗ್ತದೆ, ಎಷ್ಟೆಷ್ಟು ಹೋಗ್ತದೆ, ಇಷ್ಟು ಲೆಕ್ಕ ನಿಮ್ಗೇನು ಸಮಸ್ಯೆ? ಅದು ಬಿಟ್ಟು ನೀವು ಪಾಲಿಟಿಕ್ಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಸಮಸ್ಯೆ ಪರಿಹಾರ ಆಗುದಿಲ್ಲ. ಜನ ನಿಮ್ಮನ್ನು ನಂಬಲಿಕ್ಕೂ ಕೂಡ ಹೋಗುದಿಲ್ಲ. ಜನರಿಗೆ ಸಾಕಾಗಿದೆ ನಂಬಿ. ನಾನು ಅವತ್ತು ಹೇಳಿದ್ದೇನೆ, ನಾವು ಗ್ಲೋಬಲ್ ಟೆಂಡರ್ ಮಾಡ್ತೇವೆ. ಜನ ಎನಿಸಿದ್ರು ಗ್ಲೋಬಲ್ ಟೆಂಡರ್ ಆಗ್ತದೆ ಅಂತ ಹೇಳಿ. ಯಾಕೆ ಆಗ್ಲಿಲ್ಲ ಇನ್ನು ಕೂಡ ಗ್ಲೋಬಲ್ ಟೆಂಡರ್? ನಾವು ಜನರ ಪರವಾಗಿ ಕೇಳುವಂಥದ್ದು ಲಾಜಿಕ್ ಆಗಿ, ವಿಶ್ವದಲ್ಲಿ 22 ಲಸಿಕೆ ಕಂಪನಿಗಳು ಇದ್ದು ದೇಶಕ್ಕೆ ಬಲಿಕ ತಯಾರಿದ್ದಾಗ ಯಾಕೆ ನೀವೆಲ್ಲರಿಗೆ ಪರ್ಮಿಷನ್ ಕೊಡುವುದಿಲ್ಲ? ನಿಮ್ಮ ಒಪ್ಪಂದ ಏನು ಕಂಪನಿಗಳ ಜೊತೆಯಲ್ಲಿ? ಒಂದು ಕಡೆ ನೀವು ನಮ್ಗೆ ಮುಡಿಸ್ತಾ ಇಲ್ಲ, ಇನ್ನೊಂದು ಕಡೆ ಕಂಪನಿ ಊರು ಬಿಟ್ಟು ಓಡಿದ್ದಾವ, ನಮ್ಮ ಸಾಹಸ ಬೇಡ ಅಂತ. ಅದೇ ಬೇರೆ 22 ಕಂಪನಿ ಬಿಟ್ಟು ಯಾರ್ಯಾರು ಬೇಕು ಅದನ್ನು ತಗೊಳ್ತಾರೆ. ನೀವು ಗವರ್ಮೆಂಟ್ಗೆ ನೀವು ನಮ್ಗೆ ಲಸಿಕೆ ಕೊಡ್ತಾ ಇಲ್ಲ, ಪ್ರೈವೇಟ್ ಅಲ್ಲಿ ಲಸಿಕೆ ಕೊಡ್ತಾ ಇದ್ದಾರೆ, ಅದು ಬಡವರಿಗೆ ಏನಾಗಬೇಕು? 60-80 ವರ್ಷದ ವಯಸ್ಸಿನವರು ಇನ್ನೂ ಕೂಡ ಲಸಿಕೆ ಕಾಯ್ತಾ ಇದ್ದಾರೆ. ಆದಾಗ ನಿಮ್ಮ ಹತ್ರ ಸ್ಪಷ್ಟತೆ ಇಲ್ಲ, ಸರಿಯಾದ ಪಾಲಿಸಿ ಇಲ್ಲ. ಅದನ್ನ ಹೈಕೋರ್ಟ್ ಕೂಡ ಹೇಳಿದೆ, ನೀವು ಏನ್ ಪಾಲಿಸಿ ಅಂತ ಹೇಳಿ ಅಂತೇಳಿ. ಎಲ್ಲ ಕೂಡ ಗೊಂದಲ. ನೀವು ಸರ್ಕಾರ ಅವರಿಗೆ ದುಡ್ಡು ಕಟ್ಟಿ, ಈಗ 2-3 ಕಂಪನಿ ಇದೆ, ನಾವು 5-6 ದೇಶದವರು ಯಾರು ಕಂಪನಿ ಫಸ್ಟ್ ದುಡ್ಡು ಕಟ್ತೇವೆ ಅವ್ರಿಗೆ ಕೊಡ್ತಾನೆ ಇಲ್ವ? ನೀವು ದುಡ್ಡು ಕಟ್ಟಲಿಲ್ಲ, ಬೇಕಂತ ಕೂಡ ಹೇಳಿಲ್ಲ, ಅದನ್ನೇ ನೀವು ಎಷ್ಟು ದುಡ್ಡು ಕಟ್ಟಿದ್ದೀರಿ ಅಂತ ಹೇಳಿ. ಇದರ ಲಾಜಿಕ್ ಮಾತಾಡಿ ವ್ಯಾಕ್ಸಿನ್ ಚರ್ಚೆ ಮಾಡೋದಾದ್ರೆ. ಅದು ಬಿಟ್ಟು ಜನರನ್ನು ದಾರಿ ತಪ್ಪಿಸುವಂತಹ ಅಥವಾ ಅಟೆನ್ಷನ್ ಡೈವರ್ಷನ್ ಮಾಡುವಂತಹ ವ್ಯರ್ಥ ಪ್ರಯತ್ನ ಮಾಡಿದ್ರೆ ಜನರಿಗೆ ಯಾರು ಕೂಡ ಪ್ರಯೋಜನ ಇಲ್ಲ. ಪರಸ್ಪರ ಆರೋಪ ಮಾಡೋದು ಬಿಟ್ಟು ಲಸಿಕೆ ಸೈನ್ಸ್ ಮತ್ತು ಲಸಿಕೆ ಲಾಜಿಕ್, ಈ 2 ಬಗ್ಗೆ ವ್ಯಾಕ್ಸಿನೇಷನ್ ಲಾಜಿಕ್, ಇದೆರಡು ಬಗ್ಗೆ ಇವತ್ತು ಮಾತಾಡ್ತೀವಿ. ನಾವೊಂದು ಸ್ಪಷ್ಟತೆ ಕೊಡ್ಬೇಕು. KSTA ಸದಸ್ಯರಿಗ್ಲ 2,000 ರೂಪಾಯಿದಾದ ಪ್ಯಾಕೇಜ್ ಘೋಷಣೆ ಮಾಡ್ತಿದ್ದಾರೆ. ಆಂಡ ಇಂದು ಕೇವಲ BPL ಕಾರ್ಡ್ದಕ್ಲಿಕ್ಕೆ ಮಾತ್ರ. ಇನ್ನು BPL APLದ ಮಾತಾ ಟೇಲರ್ನ ಕುಲ್ಲ ಕೊರೋನಾ ಲಾಕ್ಡೌನ್ ಬಂಗಾಡುಲ್ಲೇರು. 2,000 ರೂಪಾಯಿ ಪ್ಯಾಕೇಜ್ ಕಡಿಮೆ ಆಂಡು ಪಂಡದು ಟೇಲರ್ ನಕಲು ಪಣೊಂದುಲ್ಲೇರು. ನನುಂಜಿಮೇಟ್ ಈ 2,000 ರೂಪಾಯಿಗಳ ಕಾನೂನುದ ನಿರ್ಬಂಧಲೆಡು ಇಂದೇನು ಪಡೆಯರೆ ಆ ಒಂದಿನ ಪರಿಸ್ಥಿತಿ ಉಂಡು ಪಡೆದು ಕಾದರ್ ತೆರಿಪಾಯಿರು. ನಮ್ಮ ಪ್ಯಾಕೇಜಿಗೆ ಸಂಬಂಧಪಟ್ಟಾಗೆ ಅವತ್ತೇ ನಮ್ಮ ಜಿಲ್ಲಾಧ್ಯಕ್ಷ ಹೇಳಿದ್ದಾರೆ, ನಿಷ್ಪ್ರಯೋಜಕ ಪ್ಯಾಕೇಜ್ ಅಂತ ಹೇಳಿ. ಈಗ ಉದಾಹರಣೆ ಟೈಲರ್ನವರಿಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ 2,000 ರೂಪಾಯಿ. ಒಂದು 2,000 5,000 ಮಾಡಬೇಕಂತ ಬೇಡಿಕೆ, ಅದು ನೆಕ್ಸ್ಟ್ ಕ್ವಶನ್. ಇದ್ದದ್ರಲ್ಲೇನು 7 ತಾರೀಕಿನ ಒಳಗಡೆ ನೀವು ಹೋಗಿ ಸೇವಾ ಸಿಂಧುವಲ್ಲಿ ಅಪ್ಲಿಕೇಶನ್ ಕೊಡ್ಬೇಕು. ಈ ಲಾಕ್ ಟೈಮ್ನಲ್ಲಿ ಇವ್ರು ಇದನ್ನು ಹಾಕಿದ್ರೆ ಇವ್ರಿಗೆ ಹೋಗ್ಲಿಕ್ಕೆ ಆಗ್ತದ? ಇದೊಂದು ಪ್ರಾಕ್ಟಿಕಲ್. ಎರಡನೇದು
ಟೈಲರ್ ಅವ್ರಿಗೆಲ್ಲರಿಗೂ ಕೂಡ ಪ್ಯಾಕೇಜ್ ಕೊಡೋದು 2,000, ಮತ್ತು ಅದೊಂದು ಕಂಡೀಷನ್ ಬರುವಾಗ. ಏನು ಕಂಡೀಷನ್? APL BPL ಅವರಿಗೆ ಮಾತ್ರ ಅಂತೇಳಿ. ಬರೀ BPL ಅಂಗಡಿ ಮಾತ್ರ ಬಂದ್ ಮಾಡಿದ್ದ ಇದರಲ್ಲಿ. ಅದು BPL ಅಲ್ಲಿ ಒಂದು ಕುಟುಂಬ 4 ಟೈಲರ್ ಇದ್ರೆ ಅವನೊಬ್ಬನಿಗೆ ಮಾತ್ರ. ಮತ್ತು ಸ್ಮಾರ್ಟ್ ಕಾರ್ಡ್ ಬೇಕು. ಸ್ಮಾರ್ಟ್ ಕಾರ್ಡ್ ಅಪ್ಲಿಕೇಶನ್ ಕೊಟ್ಟು ಅಲ್ಲಿ 6 ತಿಂಗಳಾಗಿದೆ, ಅವ್ರು ಕಾರ್ಡೇ ಕೊಡ್ಲಿಲ್ಲ. ಅವ್ರೇನ್ ಮಾಡ್ಬೇಕು? ಇಷ್ಟೆಲ್ಲ ಇವರು ಈ ಒಂದು 2,000ಕ್ಕೆ ಈ 100 ಕಾನೂನುಗಳು ಹಾಕಿ ಇದು ಯಾರಿಗೆ ಸಿಗ್ಲಿಕ್ಕೆ ಸಾಧ್ಯ ಉಂಟು? ಇದು ಎಲ್ಲ ಡಿಪಾರ್ಟ್ಮೆಂಟ್ಗೂ ಬಂದಿದೆ. ಇವರಿಗೆ ಬಹಳ ಸಿಂಪಲ್ ಇತ್ತು. ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಟೈಲರ್ ಅಸೋಸಿಯೇಷನ್ ಯಾರೆಲ್ಲ ರಿಜಿಸ್ಟರ್ ಆಗಿದ್ದಾರೆ ಅವ್ರ ಲಿಸ್ಟ್ ಇದೆ. ಆ ರಿಜಿಸ್ಟರ್ ಯಾರೆಲ್ಲ ಆಗಿದ್ದಾರೆ ಕೊಡುವಂಥದ್ದು. ಆದ ಕಾರಣ ಸರ್ಕಾರ ಈ ಏನು ಪ್ಯಾಕೇಜ್ ಮಾಡ್ತದೆ ಅದಕ್ಕೆ ನಿಯಮ ಮಾಡುವಾಗ ಆ ಪ್ಯಾಕೇಜ್ ಅತಿ ಶೀಘ್ರದಲ್ಲಿ ಜನರಿಗೆ ಸಿಕ್ಕುವಂತ ವ್ಯವಸ್ಥೆ ಆಗಬೇಕು. ಒಂದು ಕಡೆಯಿಂದ ಸವಲತ್ತು ಕೊಡುದು, ಇನ್ನೊಂದು ಕಡೆಯಿಂದ ನೀವು ರೂಲ್ಸ್ ಕೊಡುದು. ರೂಲ್ಸ್ ತಗೊಂಡ್ರೆ ಇವರಿಗೆ ನೋಡಿದ್ರೆ ಇದು ತಗೊಳ್ಳಿಕ್ಕೆ ಆಗುದಿಲ್ಲ, ಇದು ತಗೊಳ್ಬೇಕಾದ್ರೆ ರೂಲ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದು ಸರ್ಕಾರ ಈ ಒಂದು ದ್ವಂದ್ವ ನಿಲುವನ್ನು ಸ್ಪಷ್ಟವಾಗಿ ಸರ್ಕಾರ ಬಿಟ್ಟು ಬಿಡಬೇಕು. ಟೈಲರ್ ಅಸೋಸಿಯೇಷನ್ ಟೈಲರ್ ಅವರು ಯಾರೆಲ್ಲ ಇವತ್ತು ಲೇಬರ್ ಡಿಪಾರ್ಟ್ಮೆಂಟ್ ರಿಜಿಸ್ಟರ್ ಆಗಿದ್ದಾರೆ ಅವ್ರಿಗೆಲ್ಲ ಕೂಡ ಕೊಡಿ, ಫಿಕ್ಸ್ ಮಾಡಿ. ಶಿಕ್ಷಣ ನೀತಿಡ್ಲ ಗೊಂದಲ ಉಂಡು. ಜೋಕ್ಲೆಗ್ ಓದಾವಡ ಬೊರ್ಚ ಪಂಡದ ಪೋಷಕರನ ಗೊಂದಲ. ಓದೋಡ ಬೊರ್ಚ ಪರೀಕ್ಷೆ ಉಂಡಾ ಇಜ್ಜ ಇಂದು ಜೋಕುಲ್ನ ತರಬೆಚ್ಚ. ಶಿಕ್ಷಣ ಸಚಿವರು ಸರ್ಕಾರ ಇಂದೆತ ಬಗೆಟ್ ದೃಢ ನಿರ್ಧಾರ ತೆತ್ತೊಂಡ್ರೆ ದಾಯೆ ಪೋಡಿನಿ ಪಂಡದು UT ಖಾದರ್ ಪ್ರಶ್ನಿಸಾಯರು. ಇದು ನಮ್ಮ ರಾಜ್ಯದಲ್ಲಿ ಒಂದು ಕ್ಲಾರಿಟಿ ಇಲ್ಲ. ನಾನು ಅದನ್ನೇ ಶಿಕ್ಷಣ ಸಚಿವರು ಹೇಳ್ತೇನೆ, ಅದೇ ಅಕಾಡೆಮಿಕ್ ಸಂಬಂಧಿಸಿದ ಕಂಪ್ಲೀಟ್ ಕ್ಲಾರಿಟಿ. ಜನರು ಇವತ್ತು ಗೊಂದಲದಿಂದ ದೂರ ಆಗಲಿ ಅಂತ ಅವ್ರ ಮತ್ತು ಮಕ್ಕಳು. ಇದು ಒಮ್ಮೆ ನಾವು ಮಾಡ್ತೇವೆ, ನೀವು ಕಲೀರಿ, ನಾವೆಲ್ಲ ತಯಾರಾಗ್ತಿದ್ದೇವೆ, ನೀವು ಸ್ಟಡಿ ಮಾಡಿ. ನಾವು ಮುಂದೆ ಎಷ್ಟು ಸಮಯ ಇತ್ತು ಹೇಳುವಂಥದ್ದು. ಇದರಲ್ಲಿ ಯಾಕೆ ಇಷ್ಟು ಒಂದು ಗಡಿಬಿಡಿ ಮತ್ತು ಭಯ? ಒಂದು ಕ್ಲಾರಿಟಿ ಬೇಕು, ಸರಿಯಾದ ಪದನ ಅನುಷ್ಠಾನ ಮಾಡಬೇಕು. ಈಗ ನೀವು ಯಾವ ರೀತಿ ಅದನ್ನೇ ಎಷ್ಟು ನಮ್ಮ ಭಾರತ ರಾಜ್ಯ ಸರ್ಕಾರ ITಯಲ್ಲಿ ನಮ್ದು ದೊಡ್ಡ ಸಿಲಿಕಾನ್ ವ್ಯಾಲಿ ಸಿಟಿ ಅಂತ ಹೇಳ್ತೇವೆ. ಯಾವ ಟೆಕ್ನಾಲಜಿ ಬಂದಿದೆ. ಅದೇ ಈ ಒಂದು ಕಾಲಘಟ್ಟದಲ್ಲಿ ಒಂದು ಅಕಾಡೆಮಿಕ್ ಸಿಸ್ಟಮ್ ಅನ್ನು ಎಕ್ಸಾಮ್ ಮಾಡ್ಲಿಕ್ಕೆ ಒಂದು ಟೆಕ್ನಾಲಜಿ ನಮ್ಮ 1 ವರ್ಷದ ತಯಾರು ಮಾಡ್ಲಿಕ್ಕೆ ಆಗ್ಲಿಲ್ವಾ? 1 ವರ್ಷ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ನಮ್ಗೆ ಆಗ್ಲಿಲ್ವಾ? ವಿಶ್ವದ ಎಲ್ಲಾ ದೇಶಗಳಲ್ಲಿಯೂ ಕೂಡ ಇವತ್ತು ಬಹುತೇಕ ದೇಶಗಳಲ್ಲಿ ಇವತ್ತು ಕೋವಿಡ್ ಬಂದಿದೆ, ಹೌದಾ? ಯಾವ ದೇಶದಲ್ಲಿ ಎಕ್ಸಾಮ್ ರದ್ದಾಗಿದೆ ಹೇಳಿ? ಭಾರತ ಒಂದು ದೇಶದಲ್ಲಿ ಬಂತ? ಎಲ್ಲ ದೇಶದಲ್ಲಿ ಬಂದಿದೆ. ಯಾವ ದೇಶದಲ್ಲಿ ಎಕ್ಸಾಮ್ ರದ್ದಾಗಿದೆ? ಯಾವುದಾದೊಂದು ಸಿಸ್ಟಮ್ ಮುಖಾಂತರ ಮಾಡ್ಲಿಕ್ಕೆ ಬೇಕಾ ಬೇಡವಾ? ನಾನೀಗ ಫಾರ್ ಎಕ್ಸಾಂಪಲ್ ನನ್ನ ಮಗ ಅಥವಾ ನಾನೊಂದು ಎಕ್ಸಾಮಿಗೆ ಈ ರೀತಿ 3 ಗಂಟೆ ಎಕ್ಸಾಮ್ ಇದೆ, ಈ ರೀತಿ ಕ್ವಶನ್ ಪೇಪರ್ ಬರುತ್ತೆ, ನಾನು ಅದಕ್ಕೆ ಸ್ಟಡಿ ಆಗಿದ್ದೇನೆ. ನೀವು ಏಕಾಏಕಿ ಎಕ್ಸಾಮ್ ಆಗಿಲ್ಲ ನಿಮ್ಮ 3 ವರ್ಷದ ನಾನು ಆವ್ರೇಜ್ ತಗೊಳ್ಳೋದು ಅಥವಾ ನಮ್ಮ 3 ಎಕ್ಸಾಮ್ ಆವ್ರೇಜ್ ತಗೊಳ್ಳೋದು, ಇದು ಪರಿಸ್ಥಿತಿ ಅಂತ. ನೀವು ಕಬಡ್ಡಿ ಮ್ಯಾಚ್ಗೆ ತಯಾರು ಮಾಡಿ ನಾನು ಕ್ರಿಕೆಟ್ ಮ್ಯಾಚ್ ಆಡ್ಲಿಕ್ಕೆ ಪ್ರಯತ್ನ ಪಡುವಂತ ಪರಿಸ್ಥಿತಿ. ಅವನು ತಯಾರಾದ ಯಾವುದಕ್ಕೆ? ಕಬಡ್ಡಿ ಆಡ್ಲಿಕ್ಕೆ. ಇದು ಬೇಡ, ನೀನು ಕ್ರಿಕೆಟ್ ಆಡಂತಿಲ್ಲ, ಅವನು ಅಲ್ಲಿ ಹೇಗೆ ಹೋಗಿ ಬ್ಯಾಟಿಂಗ್ ಇಡುದು? ಇದು ಜಸ್ಟಿಸ್ ಅಂತ ಕೆಲವೊಂದು ನ್ಯಾಯವಾ? ಅವ್ರ ಭವಿಷ್ಯದ ಪ್ರಶ್ನೆ ಏನು? ಆಯ್ತು, ರದ್ದ, ಒಂದು ಕ್ಲಾರಿಟಿ ಕೊಡಿ. ಈ ರೀತಿ ಹೋಗ್ಬೋದು. ನಾಳೆ ಅವ್ರು ನೀಟಿಗೆ ಹೋಗ್ಬೇಕು, ಅವ್ರು ಫಿಸಿಕಲ್ ಇರಲಿ, ನರ್ಸಿಂಗ್ ಇರಲಿ, ಇದಕ್ಕೆ CET ಹೇಗೆ ಅವ್ರು ಕಲಿಸಿದ್ರೆ ಹೋಗ್ತಾರೆ. ಪ್ರಾಮಾಣಿಕತೆಯಿಂದ ನಿಯತ್ತಿಂದ ಕಲ್ತಂತ ಮತ್ತು ಕಲಿಸಿದಂತ ಹೆತ್ತವರಿಗೆ ನ್ಯಾಯ ಹೇಗೆ ಸಿಗ್ತದೆ? ಇದು ಕ್ಲಾರಿಟಿ ಅದು ಇಲ್ಲ. ಇದನ್ನು ಏನು ಇಷ್ಟು ಕಷ್ಟ ಇಲ್ಲ, ಕೂತ್ಕೊಂಡು ಚರ್ಚೆ ಮಾಡಿ ಕ್ಲಾರಿಟಿ ಮಾಡಿ ಈ ಒಂದು ತೀರ್ಮಾನದಲ್ಲಿ ಸರ್ಕಾರದ ಈ ಒಂದು ಸ್ಪಷ್ಟವಾದ ನಿಲುವಿಲ್ಲದೆ, ಸ್ಪಷ್ಟವಾದ ಕ್ಲಾರಿಟಿ ಇಲ್ಲದೆ ಸರ್ಕಾರ ಒಂದು ಅವರಿಗೆ ಗೊಂದಲಾಗಿದೆ. ಒಟ್ಟಾರೆ ಭಯ ಏನ್ ಮಾಡ್ಬೇಕಂತೇಳಿ, ಹಾಗೆ ಅದು ಹೀಗೆ ಆಗ್ತದ, ಹೀಗೆ ಅದು ಹಾಗೆ ಆಗ್ತದೆ. ಜವಾಬ್ದಾರಿ ತಗೊಂಡು ಸರ್ಕಾರದ ಜವಾಬ್ದಾರಿ ಹೆಚ್ಚು ಕಮ್ಮಿ ಆಗ್ತದೆ, ಅದು ಜವಾಬ್ದಾರಿ ತಗೊಳ್ಬೇಕು, ಮಾಡಿಸ್ಬೇಕು. ಈಗ ಮಾಡಿ ವಿದ್ಯಾರ್ಥಿಗಳ ಹೆತ್ತವರು ಕೋವಿಡ್ಗಿಂತಲೂ ಇವರ ಟೆನ್ಷನ್ ಜಾಸ್ತಿ ಇದ್ದಾರೆ. ಈ ಸರ್ಕಾರ ಏನು ತೀರ್ಮಾನ ಕೊಡ್ತದಂತೆ, ಕೋವಿಡ್ ಟೆನ್ಷನ್ ಅವ್ರು ಕಡಿಮೆ, ಇದು ಟೆನ್ಷನ್ ಜಾಸ್ತಿ.
ಅದಕ್ಕೆ ರಾಜ್ಯ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಎಕನಾಮಿಕ್ ಪ್ಲಾನ್ ಸಂಬಂಧಪಟ್ಟದೆ. ಅದು ಎಕನಾಮಿಕ್ ಪ್ಲಾನ್ ಈಗ ಅರ್ಜೆಂಟ್ ಒಂದು ದಿವಸ ಆಗುದಿಲ್ಲ, ಅದು ಎಂಟೈರ್ ಒಂದು ಆಲೋಚನೆ ಮಾಡಿ ಕೊಡಬೇಕು, ತಕ್ಷಣದಲ್ಲಿ ಕೊಡಬೇಕು. ಒಂದು ವರ್ಷದ ಇವರ ಅಕಾಡೆಮಿಕ್ ಪ್ಲಾನ್ ಫೇಲಿಯರ್ ಆದ ಕಾರಣ ಇವತ್ತು ಇಡೀ ನಮ್ಮ ಎಜುಕೇಶನ್ ಸಿಸ್ಟಮ್ ಇವತ್ತು ಹೋಗಿದೆ. ಎಷ್ಟೋ ಇವತ್ತು ಮೆಡಿಕಲ್ ಕಲಿಯುವಂತ ವಿದ್ಯಾರ್ಥಿಗಳು ಮತ್ತು ಡಾಕ್ಟರ್ಸ್ ಇವತ್ತು ಮನೆಯಲ್ಲಿದ್ದಾರೆ. ಯಾಕೆ? ಅವ್ರು PG ಕಲಿತಾ ಇದ್ರು, ಒಂದು ದಿವಸ ಮುಂಚೆ ಪೋಸ್ಟ್ ಕೊಡೋದು ನೀಟ್ ಎಕ್ಸಾಮ್. ನೀವೊಂದು PG ಇಷ್ಟು 3,000-4,000 PG ಸೀಟುಗಳು ಫುಲ್ ಆಗದಿದ್ರೆ ಅದೇ ನಮ್ಗೆ ಎಷ್ಟು ಡಾಕ್ಟರ್ ಕಡಿಮೆ ಆಗ್ತದೆ ವರ್ಷಕ್ಕೆ? ನೀವು ಒಂದು ವರ್ಷ ಡಿಲೇ ಆದ ಹೋದ್ರೆ ಈ ದೇಶಕ್ಕೆ ಎಷ್ಟು ಇಂಜಿನಿಯರ್ ಕಡಿಮೆ ಆಗ್ತದೆ, ಎಷ್ಟು ಡಾಕ್ಟರ್ಗಳು ಕಡಿಮೆ ಆಗ್ತದೆ, ಎಷ್ಟು ನರ್ಸಸ್ ಕಡಿಮೆ ಆಗ್ತದೆ. ಮತ್ತೆ ಇಲ್ಲಿ ಬಂದು ಕೆಲಸ ಮಾಡೋರು ಯಾರು? ಇದೆಲ್ಲ ಒಂದು ಸಿಸ್ಟಮ್ ಅಲ್ವಾ? ನಾವು ಇಷ್ಟು ಡಾಕ್ಟರ್ ತಯಾರು ಮಾಡಿದ್ರೆ, ಇಷ್ಟು ಇಂಜಿನಿಯರ್ ತಯಾರು ಮಾಡಿದ್ರೆ, ಇಷ್ಟು ನರ್ಸ್ ತಯಾರು ಮಾಡಿದ್ರೆ, ಇಷ್ಟು ಅವರು ನೆಕ್ಸ್ಟ್ ಅಲ್ಲಿ ಹೋಗಿ ಕೆಲಸ ಮಾಡ್ಲಿಕ್ಕೆ. ಸೊ ಎಂಟೈರ್ ಅಕಾಡೆಮಿಕ್ ಪ್ಲಾನ್ ಓನ್ಲಿ ದೇ ಹ್ಯಾವ್ ಫೇಲ್ಡ್, ಬೋತ್ ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್. ಮತ್ತು ಕೇಂದ್ರ ಏನ್ ತೀರ್ಮಾನ ತಗೊಳ್ದ್ರೆ ಸರಿಯಾ ತಪ್ಪಂತ ನೋಡುದಿಲ್ಲ, ಒಟ್ಟ ಕಣ್ಣು ಮುಚ್ಚಿ ಇಂಪ್ಲಿಮೆಂಟೇಷನ್. ಈಗ ಅವ್ರು ಹೇಳಿದ್ದಾರೆ ಸೆಕೆಂಡ್ ಇದು ನಮ್ಮ CBS ಇಲ್ಲ ಅಂತ ಹೇಳಿ, 10th ಇಲ್ಲ ಅಂತ ಹೇಳಿ. ಎಷ್ಟು ವಯಸ್ಸು ನೋಡಿ ಸರ್, CBS ಸೆಕೆಂಡ್ 12th ಸ್ಟ್ಯಾಂಡರ್ಡ್ ಮುಂದೆ ಹೇಳಿದ್ರು, CBSE 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಇಲ್ಲ ಅಂತ ಹೇಳಿ ಎಷ್ಟು ಸಮಯ ತೆಗೆದು. ಇನ್ನೂ ಕೂಡ ನಮ್ಮ ರಾಜ್ಯದಲ್ಲಿ 10th ಉಂಟಾ ಇಲ್ವಾ ಅಂತ ತಗೊಂಡು ತೀರ್ಮಾನ ಯಾಕೆ ಮಾಡಲಿಲ್ಲ ಏನೋದು? ಇವರಿಗೆ ಅವರ ವಿರುದ್ಧ ತೀರ್ಮಾನ ತಗೊಂಡ್ರೆ ಅವ್ರಿಗೆ ಕೋಪ ಮಾಡೋದು ಇವರ ಸಮಸ್ಯೆ. ಸೆಕೆಂಡ್ PUC 3 ದಿನ ಇನ್ನೂ ಕೂಡ ಆಗ್ತದೆ. 6 ಗಂಟೆಗೆ ಈ ರೀತಿ ಗೊಂದಲ ಸೃಷ್ಟಿ ಆಗಬಾರ್ದು. ಸರ್ಕಾರ ಬಹಳ ಗಂಭೀರವಾಗಿ ಕೋವಿಡ್ ಹೇಗೆ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಅದಕ್ಕಿಂತ ಜಾಸ್ತಿ ವಿಶೇಷವಾದ ಒಂದು ಅಟೆನ್ಷನ್ ಅನ್ನು ಬಹುಶಃ ಎಕನಾಮಿಕ್ ಸಂಬಂಧಪಟ್ಟಾಗಿ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಸರ್ಕಾರ ಒತ್ತಾಯಪಡಿಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹರೀಶ್ ಕುಮಾರ್, ಹರೇಕಳ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಮಹಾಬಲ್ ಹೆಗ್ಡೆ ಡೆಬ್ಬೇಲಿ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು ಮುಸ್ತಫಾ ಹರೇಕಳ, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು ಸಂತೋಷ್ ಶೆಟ್ಟಿ, ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬದ್ರುದ್ದೀನ್, ಅಮ್ಲಮೊಗರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ರಫೀಕ್ ಅಮ್ಲಮೊಗರು ಸುದ್ದಿಗೋಷ್ಠಿಗಳು ಒಟ್ಟಿಗೆ ಇದ್ದರು.